ಹುಬ್ಬಳ್ಳಿ ನಗರದ ಅಕ್ಷಯ ಪಾರ್ಕ್ನಲ್ಲಿರುವಂತಹ ಅಕ್ಷಯ ಬಿಲ್ಡಿಂಗ್ ಬಜಾರ್ನಲ್ಲಿರುವಂತಹ ಕಾಂಪ್ಲೆಕ್ಸ್ ಏಕಾಏಕಿ ದಗದಗನೆ ಹೊತ್ತಿ ಉರಿದ ಘಟನೆ ನಡೆದಿದೆ. ಇದು ಮಾಜಿ ಎಂಎಲ್ಸಿ ನಾಗರಾಜ್ ಚಬ್ಬಿ ಹಾಗೂ ಸುರೇಶ ಶೇಜವಾಡಕರ್ ಮಾಲೀಕತ್ವದಲ್ಲಿರುವಂತಹ ಕಾಂಪ್ಲೆಕ್ಸ್ ಎಂದು ಹೇಳಲಾಗ್ತಾ ಇದೆ. ಬಿಲ್ಡಿಂಗ್ ಸುತ್ತಲೂ ಆವರಿಸಿರುವ ಅಪಾರ ಪ್ರಮಾಣದ ಬೆಂಕಿಯಿಂದ ಮೊಬೈಲ್ ಶೋರೂಮ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಾಗೂ ವಿವಿಧ ಎಲೆಕ್ಟ್ರಾನಿಕ್ ಉಪಕರಣಗಳ ಮಳಿಗೆಗಳಿಗೂ ಬೆಂಕಿ ಆವರಿಸಿದೆ ಎಂದು ವರದಿಯಾಗಿದೆ. ಸುಮಾರು 2 ಗಂಟೆಯಿಂದಲೂ ಕಾಂಪ್ಲೆಕ್ಸ್ ಬೆಂಕಿಯಿಂದ ಉರಿತಾ ಇತ್ತು ಎಂದು ತಿಳಿದು ಬಂದಿದೆ. ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ತನಿಖೆಯನ್ನ ಈಗಾಗಲೇ ಆರಂಭಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಈಗಾಗಲೇ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿ ನಗರದ ಅಕ್ಷಯ ಪಾರ್ಕ್ನಲ್ಲಿರುವಂತಹ ಅಕ್ಷಯ ಬಿಲ್ಡಿಂಗ್ ಬಜಾರ್ನಲ್ಲಿರುವಂತಹ ಕಾಂಪ್ಲೆಕ್ಸ್ಗೆ ಇದೀಗ ಏಕಾಏಕಿ ಬೆಂಕಿ ತಗುಲಿದೆ. ಬೆಂಕಿ ತಗುಲಿರುವಂತಹ ಘಟನೆ ಇದೀಗಲೇ ನಡೆದಿದೆ. ಇದು ಮಾಜಿ ಎಂಎಲ್ಸಿ ನಾಗರಾಜ್ ಅವರ ಚಬ್ಬಿ ಅಂತ ಹೇಳುವವರಿಗೆ ಸುರೇಶ ಶೇಜವಾಡಕರ್ ಮಾಲೀಕತ್ವದಲ್ಲಿರುವಂತಹ ಕಾಂಪ್ಲೆಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಲ್ಡಿಂಗ್ ಸುತ್ತಲೂ ಇದೀಗ ಆವರಿಸಿರುವಂತಹ ಅಪಾರ ಪ್ರಮಾಣದ ಬೆಂಕಿಯಿಂದಾಗಿ ಮೊಬೈಲ್ ಶೋರೂಮ್ ಹಾಗೂ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಾಗೂ ವಿವಿಧ ಎಲೆಕ್ಟ್ರಾನಿಕ್ ಉಪಕರಣಗಳ ಮಳಿಗೆಗಳಿಗೂ ಇದೀಗ ಬೆಂಕಿ ಆವರಿಸಿದೆ ಎಂದು ಈಗಾಗಲೇ ವರದಿಯಾಗಿದೆ. ಸುಮಾರು 2 ಗಂಟೆಯಿಂದಲೂ ಕಾಂಪ್ಲೆಕ್ಸ್ ಬೆಂಕಿಯಿಂದ ಉರಿತಾ ಇದೆ. ಈ ಘಟನೆ ಹುಬ್ಬಳ್ಳಿ ನಗರದ ಅಕ್ಷಯ ಪಾರ್ಕ್ನಲ್ಲಿರುವಂತಹ ಅಕ್ಷಯ ಬಿಲ್ಡಿಂಗ್ ಬಜಾರ್ನಲ್ಲಿರುವ ಕಾಂಪ್ಲೆಕ್ಸ್ನಲ್ಲಿ ನಡೆದಿದೆ.